ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದೇವರ ಭಾರತೀಯ ಧರ್ಮ ಸಂಸ್ಕೃತಿದ ರಕ್ಷಣೆ ನಮ್ಮ ಮಾತಿರ್ನಲ ಕರ್ತವ್ಯ ಅಂದು ಪಣಂಬೂರು ನಾವು ಮಂಗಳೂರು ಬಂದರ ಪ್ರಾಧಿಕಾರದ ಗುರ್ಕಾರ್ಯರ ಡಾಕ್ಟರ್ ವೆಂಕಟರಮಣ ಕರಾಜು ಪಂತೆರ ಕುದ್ರೋಳಿ ಕ್ಷೇತ್ರದ ಕುಡ್ಲ ದಸರೋಡು ಸುರುತ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತೆರಿಯರು ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನೆಲೆಟ್ ಮಾರ್ನಿಮಿ ಬೊಕ ಕುಡ್ಲ ದಸರಾ ಉಚ್ಚಯ ನಡತೊಂದಿತ್ತದ ಸುರುತ ದಿನ ಬಯ್ಯಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆದಿತ್ತಂಡ ಕಾರ್ಯಕ್ರಮ ಉದಿಪನಗು ಮಲ್ಲಬಿನರಾದ ಬತ್ತಿನ ಪಣಂಬೂರು ನಾವು ಮಂಗಳೂರು ಬಂದರ ಪ್ರಾಧಿಕಾರ ಎನ್ಎಂಪಿಯದ ಗುರ್ಕಾರ್ಯರ ಡಾಕ್ಟರ್ ವೆಂಕಟರಮಣ ಕರಾಜು ಶ್ರೀ ಗೋಕರ್ಣನಾಥ ಅನ್ನಪೂರ್ಣೇಶ್ವರಿ ಶ್ರೀ ಆದಿಶಕ್ತಿ ನವದುರ್ಗೆ ಬೊಕ ಶ್ರೀ ಶಾರದಾ ದೇವರಿಗೆ ಕೈ ಮುಗಿದ ಪ್ರಸಾದದೆತ್ತೊಂಡಿರ ಸಭಾಲೇಸರು ಕ್ಷೇತ್ರಾಡಳಿತ ಮಂಡಲದ ಪಣವು ಗುರುಕಾರ್ಯರ ಪದ್ಮರಾಜ ಆರ್ ಪೂಜಾರಿ ಮಾತರೆಲ್ಲ ಎತ್ಕೊಂಡು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ಮಾಹಿತಿ ಕುರಿಯರ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರ ಜಯರಾಜ್ ಎಚ್ ಸೋಮಸುಂದರಂ ಮಲ್ಲಬಿನ್ನೆರ ಡಾಕ್ಟರ್ ವೆಂಕಟರಮಣ ಕರಾಜು ಬೊಕ ಬಿನ್ನೆರೆಗೆ ಮರ್ಯಾದೆ ಸಂದೈತ ಮಲ್ತೆರ ಎನ್ಎಂಪಿಯ ಗುರುಕಾರ್ಯರ ಡಾಕ್ಟರ್ ವೆಂಕಟರಮಣ ಕರಾಜು ತೊಡರ ಬುಲ್ಪತ್ತಾದ ತಾಸೆ ವಾದ್ಯ ಬೊಟ್ಟುದು ಬಿನ್ನೆರ್ನ ಒಟ್ಟುಗು ಕುಡ್ಲ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತೆರ ಈ ಸರ್ತಿದ ದಸರಾಗೂ ಸಮಾಜ ಸೇವೆ ಮಲ್ಪನ ಮೂಜಿ ಸಂಸ್ಥೆಲೆಗೆ ಸೇಸಾದ ಪ್ರಶಸ್ತಿ ಸಮ್ಮಾನ ಅಟ್ಟಣೆ ಮಲ್ತದಿತ್ತದ ಬಿನ್ನೆರ ಒಟ್ಟು ಸೇರಿದ ಶಕ್ತಿನಗರದ ಸಾನ್ನಿಧ್ಯ ಇಸ್ಸೇಸ ಜೋಕ್ಲೆನ ವಸತಿ ಶಾಲೆ ಸಂಸ್ಥೆ ಕುಡ್ಲದ ವೈಟ್ ಹೌಸ್ ಸಂಸ್ಥೆ ಬೊಕ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ದ ಸೇವೆನ ಗುರ್ತ ಮಲ್ತದ ದಸರಾ ಸೇವಾ ಸಿರಿ ಪ್ರಶಸ್ತಿ ಕೊಡ್ದು ಮರ್ಯಾದೆ ಸಂದಾಯರ ಡಾಕ್ಟರ್ ವೆಂಕಟರಮಣ ಕರಾಜು ಪಾತಿರ್ದ ದಸರಾ ಪರ್ವ ಮಾತ್ರ ಅತ್ತ ಅವು ನಂಬಿಕೆ ಸಂಸ್ಕೃತಿ ಬೊಕ ಒಗ್ಗಟ್ಟದ ಗುರ್ತ ಆದುಂಡು ಮಂಗಳೂರು ದಸರಾ ಮೈಸೂರದ ಅತಿ ಪುದರ್ ಪಡೆಕಂಡ ಭಾರತೀಯ ಧರ್ಮ ಸಂಸ್ಕೃತಿದ ರಕ್ಷಣೆ ನಮ್ಮ ಮಾತಿರ್ನಲ ಕರ್ತವ್ಯ ಅಂದು ಪಂಡಿರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವಲಯ ಮುಖ್ಯಸ್ಥರ ರಾಜೇಂದ್ರ ಕುಮಾರ್ ಪ್ರಾದೇಶಿಕ ಮುಖ್ಯಸ್ಥರ ನರಸಿಂಹಕುಮಾರ್ ಬಿನ್ನೆರದು ಪಾಲ್ದಿತ್ತೊಂಡಿರ ಆಡಳಿತ ಮಂಡಲದ ಟ್ರಸ್ಟ್ ಲೈನ ಸಂತೋಷ್ ಜೆ ಪೂಜಾರಿ ಕಿಶೋರ್ ದಂಡಗೇರಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರ ದೇವೇಂದ್ರ ಪೂಜಾರಿ ಸದಸ್ಯರು ವಾಸುದೇವ ಕೋಟ್ಯಾನ್ ರಮಾನಂದ ಕಾರಂದೂರು ಅಭಿವೃದ್ಧಿ ಸಮಿತಿದ ಸದಸ್ಯರು ಬೊಕ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ ಲೀಲಕ್ಷ ಬೀಕರ್ಕೆರ ಈ ಪುಟ್ಟಡಿತ್ತೆರ ಚಂದ್ರ ಹಸಬಳಂಜ ಕಾರ್ಯಕ್ರಮ ಸುಧಾರ್ತೆ ಕುರಿಯರ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ದಿವ್ಯ ಭವ್ಯ ದಸರಾ ಸಂದರ್ಭದ ಭಕ್ತಗಳ ಎಲ್ಲರಿಗೂ ಶುಭಾಶಯಗಳು. ಮಾನ್ಯ ಅತಿಥಿಗಳೇ, ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಮ್ಮ ಮಂಗಳೂರಿನ ಹೆಮ್ಮೆಯ ಹಬ್ಬವಾದ ಮಂಗಳೂರು ದಸರಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶ್ರೀ ಗೋಕರ್ಣನಾಥ ದೇವಸ್ಥಾನದಲ್ಲಿ ಉದ್ಘಾಟಿಸಲು ತುಂಬ ಸಂತೋಷವಾಗುತ್ತಿದೆ. ದಸರಾದ ಸತ್ಯದ ಜಯ, ಅಧರ್ಮದ ಮೇಲಿನ ಧರ್ಮದ ವಿಜಯವನ್ನು ನಮ್ಮೆಗೆ ಗೆನಪಿಸುತ್ತೇವೆ. ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ, ಇದು ನಂಬಿಕೆ, ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಪ್ರತೀಕ. ಮಂಗಳೂರು ದಸರಾ ಎಲ್ಲೆಡೆ ಪ್ರಸಿದ್ಧಿ ಪಡೆದಿರೆ. ನವದುರ್ಗೆಯರೇ ಆರಾಧನೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಣ್ಣ ಬಣ್ಣದ ಬೆರವಣಿಗೆಗಳು ಹಾಗೂ ಭಕ್ತರ ಉತ್ಸಾಹ ಮಂಗಳೂರನ್ನು ಇನ್ನಷ್ಟು ವಿಭಿನ್ನವಾಗಿಸುತ್ತವೆ. ದಸರಾದ ಪೊಟ್ಟಡು ಬಿರುಬಿರೆ ಸಂಘ ಗೊಬ್ಬುದು ಕುಟಾದಿ ಒಂದು ಜವನ ಜವಂದಿ ಬಿಡ್ಸೆರನ ಒಟ್ಟಗು ಮಾತ್ರೆಗ್ಲ ಅವಕಾಶ ಕೊಡ್ತೇರಂದ ದಕ್ಷಿಣ ಕನ್ನಡ ಜಿಲ್ಲಾ ಜಬ್ಬದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರ ಕುಡ್ಲ ತಾಲೂಕು ಬಿರುವೆರನ ಸಂಘದ ಸರ್ವಧರ್ಮದ ಗೊಬ್ಬುದ ಕೂಟ ಉದಿಪನ ಮಲ್ತದ ಆರು ಪಾತಿರಿಯರು.
ಕುಡ್ಲ ತಾಲೂಕು ಬಿರುವೆರೆ ಸಂಘದ ನೆಲೆಟ್ ಸರ್ವಧರ್ಮಲೆನ ಸಂಗಮ ಕುಡ್ಲ ದಸರಾ ರಾಜ್ಯ ಮಟ್ಟದ ಗೊಬ್ಬುದ ಕೂಟ 2025 ಕುಡ್ಲದ ಮಂಗಳ ಕ್ರೀಡಾಂಗಣೋಡು ನಡಪಾಂಡು ಬರವು ಕಲ್ಪನಕಲು ಬ್ಯಾಂಡ್ ವಾದ್ಯಡು ಬೆನ್ನೆರೆ ನೇತ್ಕೊಂಡರ ರಾಜ್ಯದ ಆರೋಗ್ಯ ಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಬಾವುಟೆಯರಯರು ಸಭಾಲಿಸಿಡು ತಾಲೂಕು ಬಿರುವೆರೆ ಸಂಘದ ಗುರ್ಕಾರ್ಯರು ಜಿತೇಂದ್ರ ವೈಸುವರ್ಣ ಕ್ರೀಡೋತ್ಸವದ ಉದ್ದೇಶ ತೆರಿಪಾದ ಒಟ್ಟು 7 ಎಗ್ಗೆಲೆಡು ಈ ಪಂತ ದೀವನುಂಡೊಂದು ಪಂಡಿರ ಮಂತ್ರಿ ದಿನೇಶ್ ಗುಂಡೂರಾವ್ ತೊಡಾರ ಬಲ್ಪು ಪತ್ತಾದ ಗೊಬ್ಬುದ ಕೂಟ ಉದಿಪನ ಮಲ್ತದ ಶಾಂತಿದ ಗುರ್ತಾದ ಪುನಃ ಪುದರಾಪಾದ ಕ್ರೀಡಾ ಜ್ಯೋತಿ ನೇತ್ಕೊಂಡರ ಮಂತ್ರಿಯರು ಪಾತಿರ್ದ ದಸರಾ ಪರ್ವದ ಪೊರ್ತುಡು ಬಿರುವೆರೆ ಸಂಘದಕ್ಲು ಗೊಬ್ಬುದ ಕೂಟದಿ ಒಂದು ಜವನ ಜವಂದಿ ಬಿಡ್ಸೆರೆಗೆ ಮಾತ್ರ ಮಾತಾಪ್ರಾಯದಕ್ಲಿಗೆ ಅವಕಾಶ ಕೊಡ್ತಾರೆ ನಮ್ಮ ನಾಡದ ಪರ್ವ ದಸರಡು ಮಾತಿರ್ಲಾ ಪಾಲ್ದೆತೊನಡೊಂದು ಪಂಡಿರ ಗೊಬ್ಬುಡು ಪಾಲ್ದೆತೊನ್ನಕ್ಲು ಪ್ರತಿಜ್ಞೆ ಮಲ್ತದ ಗೊಬ್ಬುದ ಕೂಟ ಸುರುವಾಂಡ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ ಪಣವದ ಗುರುಕಾರ್ಯರು ಪದ್ಮರಾಜ ಆರ್ ಪೂಜಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ಕರ್ನಾಟಕ ರಾಜ್ಯ ಪಿರವರಿ ದಿನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬೇಕರ್ಕೇರ ದುಂಬುದ ಮೇಯರ್ ಶಶಿಧರ ಹೆಗ್ಡೆ ಉದಿಪನ ಲಿಸ್ಟ್ ಬಿನ್ನೆರಾದಿತ್ಯರು. ಮುಖ್ಯ ಉದ್ದೇಶ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು, ಜೊತೆಗೆ ಅವರ ಪ್ರತಿಭೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವುದೇ ನಮ್ಮ ಮುಖ್ಯ ಧ್ಯೇಯವಾಗಿದೆ. ಹಾಗೆಯೇ ಈ ಒಂದು ಕ್ರೀಡಾಕೂಟದ ವಿಶೇಷತೆ ಏನಂತ ಹೇಳಿದರೆ 12 ವರ್ಷದಿಂದ 60 ವರ್ಷದ ಮೇಲ್ಪಟ್ಟನವರಿಗೆ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಇದೆ. ಈ ನಿಟ್ಟಿನಲ್ಲಿ ನಾವು 7 ಕ್ಯಾಟಗರಿಯನ್ನು ಅಥ್ಲೆಟಿಕ್ಸ್ ವಿಭಾಗದಲ್ಲಿ 7 ಕ್ಯಾಟಗರಿಯನ್ನು ಮಾಡಿದ್ದೇವೆ. 74 ಕ್ರೀಡಾ ಸ್ಪರ್ಧೆಯನ್ನು ಇದರಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಹಾಗೂ ಥ್ರೋಬಾಲ್ ಹಾಗೂ ವಾಲಿಬಾಲ್ ಪಂದ್ಯಾಟವನ್ನು ಈ ಒಂದು ಕ್ರೀಡಾಕೂಟದಲ್ಲಿ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಈ ಎಲ್ಲ ಕ್ರೀಡಾಕೂಟ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಇಂಥ ಒಂದು ಕಾರ್ಯಕ್ರಮ ಏನಿದೆ ಇದಕ್ಕೆ ಸರ್ಕಾರದಿಂದ ಕೂಡ ಸಹಕಾರ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಬರುವ ವರ್ಷದಲ್ಲಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟರೆ ನಾವು ಸರ್ಕಾರ ಮಟ್ಟದಲ್ಲಿ ನಗರ ಪಾಲಿಕೆ ಮಟ್ಟದಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಇದರ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸಹಾಯವನ್ನು ನೀಡತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ನಾನು ಪ್ರಸ್ತಾಪವನ್ನು ಸರ್ಕಾರ ಮುಂದೆ ಇಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಕ್ರೀಡೆಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇದಕ್ಕೆ ನಾವು ಸಪೋರ್ಟ್ ಒಂದೇ ಅಲ್ಲ, ಇದಕ್ಕೆ ನಾವು ಹೆಚ್ಚು ಜನರಲ್ಲಿ ಇರುವಂಥ ಆಕರ್ಷಣೆಯ ಒಂದು ಆಸಕ್ತಿಯನ್ನು ಹೆಚ್ಚು ಆಗುವಂಥ ರೀತಿಯಾಗಿ ನಾವು ಪ್ರಯತ್ನ ಮಾಡಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ, ಜಪಾನ್ನಲ್ಲಿ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಎಷ್ಟು ಅಲ್ಲಿ ಬೇರೆ ಬೇರೆ ವಿವಿಧ ದೇಶದವರು ನಮ್ಮ ದೇಶದವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಾವು ಯಾವುದೋ ಮೆಡಲ್ ಗೆಲ್ಲಕ್ಕಾಗಲಿಲ್ಲ, ಆದರೂ ಅದನ್ನು ನೋಡಿದಾಗ ಇಡೀ ವಿಶ್ವವೇ ಒಂದು ಜಾತಿ, ವಿಶ್ವವೇ ಒಂದು ಧರ್ಮ, ಎಲ್ಲರೂ ಅದರಲ್ಲಿ ಬಂದು ಭಾಗವಹಿಸಿ ಎಷ್ಟು ಒಂದು ಸಂತೋಷ ಆಗುತ್ತೆ. ಅಂದರೆ ಕ್ರೀಡೆ ನಮ್ಮನ್ನೆಲ್ಲರನ್ನೂ ಜೋಡಿಸ್ತದೆ. ತನ್ನ ಸಾರ್ಥಕ ಬದುಕಿಗೆ ಉಮೇದು ಕೊರ್ನಾರ್ ಮಾರ್ಗದರ್ಶಕ ಇರ್ಬೇಕ ಗುರುಕುಲು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರಂದು ಡಾಕ್ಟರ್ ಎಂ ಮೋಹನ ಆಳ್ವ ಪಂತೆರ ಧರ್ಮಸ್ಥಳ ನಡತಿನ STM ಹಿರಿಯ ವಿದ್ಯಾರ್ಥಿಲೆನ ಸಭೆಟಾರು ಪಾತಿರಿಯರು. ಬೆಂಗಳೂರು, ಹಾಸನ, ಉಡುಪು, ಉಜಿರೆ, ಧಾರವಾಡ ಬೊಕ ಮೈಸೂರು ಡುಪ್ಪನ ಕೇಚಿಡ್ದು PG ಮಟ್ಟದ 50 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಬರವು ಸಂಸ್ಥೆಲನ ಸುಮಾರು 10,000 ಜನ ಬರವು ಕಲ್ತಿನ ಹಿರಿಯರ್ನ ಸಭೆ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನೋಡು ನಡತಂಡು. STM ಬರವು ಸಂಸ್ಥೆಲನ ಕಾರ್ಯಂತರ ಡಾಕ್ಟರ್ ಸತೀಶ್ ಚಂದ್ರ ಎತ್ಕೊಂಡರ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ ಓಡಿಪುದ STM ಆಯುರ್ವೇದ ಕಾಲೇಜ್ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಎಂ ಮೋಹನ ಆಳ್ವ ಪಾತಿರ್ದ ತನ್ನ ಸಾರ್ಥಕ ಬದುಕದ ಮಾರ್ಗದರ್ಶಕರ್ಬಕ ಗುರುಕುಲು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಂದು ಪಂಡಿನ ಆರು ಹೆಗ್ಗಡೆ ಬೊಕ ಧರ್ಮಸ್ಥಳ ಕ್ಷೇತ್ರದ ಬಗೆಟ್ ಅಪಪ್ರಚಾರ ನಡಪುನ ಬಗೆಟ್ ಇರೋದದು ಜಯರ ಧರ್ಮ ಸಮನ್ವತೆಯಿಂದ, ದೂರದೃಷ್ಟಿಯಿಂದ, ಜಾಗೃತ ವಿವೇಕದಿಂದ, ತ್ಯಾಗ ತಾಳ್ಮೆಯಿಂದ, ಅಗಾಧ ಜೀವನಾನುಭವ, ಲೋಕಾನುಭವ, ಏಕಕಾಲಕ್ಕೆ ರಾಜನಾಗಿಯೂ ಋಷಿಯಾಗಿಯೂ ಇಡೀ ಬದುಕೆ ಸಮಾಜಕ್ಕಾಗಿ ಸಮರ್ಪಿಸಿಕೊಂಡವರು. ಈ ನಾವೆಲ್ಲರೂ ಇವತ್ತು ಅವರ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಇವತ್ತು ಸಂತೋಷವಾಗ್ತಾ ಇದೆ. ಇವತ್ತು ನಾವು ಅವರ ಒಂದು ಋಣ ಅದನ್ನು ತೀರಿಸಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಇದು ಅವರಿಗೆ ಮತ್ತು ನಮಗೆ ಒಂದು ಕುಂಬಾರ ಮತ್ತು ಮಡಿಕೆಗಿರುವಂಥ ಒಂದು ಸಂಬಂಧ.
ಪುಣೆದ ಕಾನೂನು ಕಾಲೇಜದ ಡೀನ್ ಬೊಕ ಕುಡ್ಲದ STM ಕಾನೂನು ಕಾಲೇಜ್ ದುಂಬು ಕಲ್ತೊಂದಿತ್ತಿನ ಪ್ರೊಫೆಸರ್ ಶಶಿಕಲಾ ಗುರುಪುರ ಪಾತಿಡ್ದು ಏರು ಧರ್ಮನು ರಕ್ಷಣೆ ಮಲ್ಪೇರ ಅಕ್ಲೆನ್ ಧರ್ಮ ಕಾಪುಂಡು ಹೆಗ್ಗಡೆ ಉರಿ ದೇವಮಾನವೇ ಎಂದು ಪುಗಾರಿಯರು. ಆಯುರ್ವೇದ ಇರ್ಬೋದು, ಚಿಕಿತ್ಸಾ ಗುಣಗಳಿರುವಂತಹ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಪ್ರಕೃತಿಗೆ ಮರಳಿ ನಡೆಯುವಂತಹ ನ್ಯಾಚುರೋಪತಿ ಇರ್ಬೋದು, ಅಥವಾ ನಾವು ಇರುವಂತಹ ನ್ಯಾಯ ಸೂತ್ರವನ್ನು ಹಿಡಿದ ಕಾನೂನು ಶಿಕ್ಷಣ ಇರ್ಬೋದು. ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನು ಒಂದು ಪರಿಣತರು, ಒಂದು ಪ್ರೊಫೆಷನಲ್ ವೃತ್ತಿಪರರು ಅಂತ ಪರಿಗಣಿಸಿದ ಸಂಸ್ಥೆ SDM. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಬರೋ ಸಂಸ್ಥೆಲನ ಗುರುಕಾರ್ಯರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಬೊಕ್ಕ ರಾಜ್ಯಸಭಾ ಸದಸ್ಯರ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಾತಿಡ್ದು ದೇವೇರ್ನ ಇಂಬುದು ಒಟ್ಟುಗು ಮಾತೆರ್ನಲ ಪ್ರೀತಿ ವಿಶ್ವಾಸ ಮರ್ಯಾದೆ ಬೊಕ್ಕ ಅಭಿಮಾನ ತನಕ ಶ್ರೀರಕ್ಷೆ ಅದೊಂದೊಂದು ಪಂಡ್ಯರ. ಮೂಡುಬಿದಲ್ಲಿ ಗೋಪಾಲ್ ಪೈ ಅಂತೇಳಿ ಒಬ್ಬರು ಭಾಳ ಹಿರಿಯ ವ್ಯಕ್ತಿ ಇದ್ದರು. ಅವ್ರು ಯಾರು ಹೇಳಿದವರಿಗೆ ಗೋಪಾಲ್ ಪೈ ಅವರನ್ನು ಟ್ರಸ್ಟ್ ಮಾಡಿ ಅವರು ಭಾಳ ಚೆನ್ನಾಗಿ ಮಾಡ್ತಾರೆ. ತಕ್ಷಣ ನಮ್ಮ ಕಾಮತ್ತಂತೆ ನಮ್ಮ ಡ್ರೈವರ್ ಇದ್ದವರು ಕರೆದು ಈಗಲೇ ಹೋಗು, ನಾಳೆ ಹೋಗ್ತೇನೆ ಸ್ವಾಮಿ ಅಂದರೆ ಅದಾಗೋದಿಲ್ಲ, ಈಗಲೇ ಹೋಗಬೇಕು ಅಂತ ಸಂಜೆ ಹೊತ್ತಿನಲ್ಲಿ ಅವರನ್ನು ಮೂಡುಬಿದಿರೆ ಕಳಿಸಿ ಅಲ್ಲಿಂದ ಅವರನ್ನು ಗೋಪಾಲಭೈರು ಕರೆಸಿ ಟ್ರಸ್ಟನ್ನು ಮಾಡಿದರು. ಟ್ರಸ್ಟ್ ಮಾಡಿದ್ರಿಂದಾಗಿ ನಮ್ಮ ಉಜಿರೆ ಕಾಲೇಜ್ ಪ್ರಾರಂಭ ಆಯಿತು. ಪ್ರಭಾಕರ್ ಮಾವನನ್ನು ಕೂಡ ಹೀಗೆ ಪ್ರಾರಂಭ ಆದ ವಿದ್ಯಾಸಂಸ್ಥೆಗಳು ಆಮೇಲೆ ಒಂದೊಂದಾಗಿ ಸೇರ್ತಾ ಇತ್ತು. ಒಂದು ಕಾಲಕ್ಕೆ ನನಗೆ ಅನಿಸಿದ್ದು ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಹಳೆಯ ಸಂಸ್ಥೆಗಳನ್ನು ಉಳಿಸೋದು ಒಳ್ಳೆಯದು ಅಂತ. ಹಾಗಾಗಿ ಧಾರವಾಡದಲ್ಲಿ JSS ಮತ್ತು ಹೊನ್ನಾವರದಲ್ಲಿ ಒಂದು ಕಾಲೇಜು ಮತ್ತು ಉಜಿರೆಯಲ್ಲಿ, ಉಡುಪಿಯಲ್ಲಿ ಆಯುರ್ವೇದ, ಈ 3 ಸಂಸ್ಥೆಯನ್ನು ಕೂಡ ಚಾಲ್ತಿಯಲ್ಲಿ ಇದ್ದ ಸಂಸ್ಥೆಗಳನ್ನು ನಾವು ಟೇಕ್ ಓವರ್ ಮಾಡಿ, ಅಂದರೆ ಅದರ ಆಡಳಿತದಲ್ಲಿ ನಾವು ಸೇರಿಕೊಂಡು ಕೆಲಸ ಪ್ರಾರಂಭಿಸಿದೆವು. ಮತ್ತು ವಿಶೇಷವಾಗಿ ಎಲ್ಲ ಕಾಲೇಜುಗಳನ್ನು ಕೂಡ ಕ್ವಾಲಿಟಿ ಇನ್ಸ್ಟಿಟ್ಯೂಷನ್ಸ್, ಒಳ್ಳೆಯ ಶಿಸ್ತುಬದ್ಧವಾದಂಥ ಕಾಲೇಜಿಂದಲೇ ಮಾಡಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ. ಕದ್ರಾ ನವನೀತ ಶೆಟ್ಟಿ ಟರಾವ್ಲೆಂದು ಮುದಿಯರ ವಿಧಾನ ಪರಿಷತ್ ಸದಸ್ಯರ ಪ್ರತಾಪ ಸಿಂಹ ನಾಯಕ್, ಧಾರವಾಡ STM ವೈದ್ಯಕೀಯ ಕಾಲೇಜ್ದ ಡಾಕ್ಟರ್ ಅನಿಲ್, ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ, ಸುರೇಂದ್ರ ಕುಮಾರ್ ಧರ್ಮಸ್ಥಳದ, ಅನಿತಾ S ಧರ್ಮಸ್ಥಳ, ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ, ಸುಪ್ರಿಯಾ H ಧರ್ಮಸ್ಥಳ, ಶ್ರದ್ಧಾ ಅಮಿತ್, ಶ್ರೇಯಸ್ ಕುಮಾರ್ ಪಾಲ್ಗೊಂಡರ. ಸ್ವಾಯತ್ತ ಕಾಲೇಜು ಪ್ರಿನ್ಸಿಪಾಲರು ಪ್ರೊಫೆಸರ್ ವಿಶ್ವನಾಥ ಸೊಲ್ಮೆ ಸಂದಾಯರ, ಬೆದ್ರದ ಎಕ್ಸಲೆಂಟ್ ಬರೋ ಸಂಸ್ಥೆಲನ CEO BP ಸಂಪತ್ ಕುಮಾರ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. GST ಬೆಲೆ ಕಮ್ಮಿ ಮಲ್ತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಸರಾ ದೀಪಾವಳಿ ಕೊಡುಗೆ ಕೊಡ್ತಿರಂದು ಬಿಜೆಪಿ ಜಿಲ್ಲಾ ಗುರುಕಾರ್ಯರ ಸತೀಶ್ ಕುಂಪಳ ಪಂತೆರ. GST ಹೆಚ್ಚು ಕಮ್ಮಿ ಮಲ್ತಿನ ಸೆಪ್ಟೆಂಬರ್ 22 ಜಾರಿಯಾಯಿನ ಬಗೆಟ್ ಆರು ಖುಷಿ ತೆರಿಪಾದೆರ. ಕೇಂದ್ರ ಪಣವು ಖಾತೆ ಮಂತ್ರಿ ನಿರ್ಮಲಾ ಸೀತಾರಾಮನ್ GST ಹೆಚ್ಚು ಕಮ್ಮಿ ಮಲ್ತದ ಘೋಷಣೆ ಮಲ್ತಿನವು ಸೆಪ್ಟೆಂಬರ್ 22 ಜಾರಿಯಾಯಿನಲ್ಲಿ ಕೊಡು ಕುಡ್ಲದ ಬಿಜೆಪಿ ಜಿಲ್ಲಾ ಆಫೀಸ್ದ ಎದುರು ಸಂಭ್ರಮಾಚರಣೆ ಮಲ್ತದಿತ್ತೆರ. ಪಟಾಕಿ ಪಡತದ ಚೀಪೆ ಪಟ್ಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರಿಗೆ ಜೈಕಾರ ಪಾಡ್ದು ಖುಷಿ ಪಟ್ಟೊಂಡ್ಯರ. ಜಿಲ್ಲಾ ಬಿಜೆಪಿ ಗುರುಕಾರ್ಯರ ಸತೀಶ್ ಕುಂಪಳ ಪಾತ್ರಿಡ್ದು ಒಂದು ಪ್ರಧಾನಮಂತ್ರಿ ಕೊರ್ನ ದಸರಾ ದೀಪಾವಳಿ ಕೊಡುಗೆ ಅನ್ಪಂಡ್ಯರ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ ಡಿ ಕಾಮತ್, ಭಾಗೀರಥಿ ಮುರುಲ್ಯ, ಉಮಾನಾಥ ಕೋಟ್ಯನ್, ಪಕ್ಷದ ನಾಯಕರು, ಜಿಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು ಈ ಪೊರ್ತಡಿತ್ತರ. ನಿನ್ನೆ ನರೇಂದ್ರ ಮೋದಿ ಅವರು GSTಯನ್ನು ಬಡ ಜನರಿಗೋಸ್ಕರ, ಮಧ್ಯಮ ವರ್ಗದ ಜನರಿಗೋಸ್ಕರ ಸಾಕಷ್ಟು ಇಳಿಕೆ ಮಾಡೋದರ ಮುಖಾಂತರ ಇವತ್ತು ದಿನನಿತ್ಯ ಉಪಯೋಗ ಮಾಡುವಂಥ ವಸ್ತುಗಳಿಗೆ ವಿಶೇಷವಾಗಿ ಕಡಿತವನ್ನುಗೊಳಿಸುವುದರ ಮುಖಾಂತರ ದಿನನಿತ್ಯ ಬದುಕುವ ಜನಜೀವನ ವ್ಯವಸ್ಥೆಗೆ ಪೂರಕವಾದ ವಾತಾವರಣ ನಿರ್ಮಾಣವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. 1,500, 2,000 ನೇರವಾಗಿ ಉಳಿತಾಯ ಆಗುವಂಥ ಒಂದು ವಿಷಯ ಈ ನಿರ್ಧಾರದ ಮುಖಾಂತರ ಆಗಿದೆ. ಹಾಗಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಜನರು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಮುಂದಿನ 1 ವಾರ ಇದನ್ನು ಉಳಿತಾಯ ಉತ್ಸವ ಆಗಿ, ಇದನ್ನು ಬಚತ್ ಉತ್ಸವ ಅಂತ ಪ್ರಧಾನಮಂತ್ರಿಗಳು ನಿನ್ನೆ ಹೇಳಿದ್ದಾರೆ. ಆ ರೀತಿ ಇದನ್ನು ಉತ್ಸವವಾಗಿ ಪ್ರತಿಯೊಂದು ಅಂಗಡಿಯಲ್ಲಿ, ಮಾರುಕಟ್ಟೆಗಳಲ್ಲಿ ಯಾರ್ಯಾರು ಉದ್ಯಮದಾರರಿದ್ದಾರೆ ಅವರೆಲ್ಲರ ಮುಖಾಂತರ ಇದನ್ನು ಸೇರಿಸಿಕೊಂಡು ಒಂದು ಜನ ಉತ್ಸವದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ.
ಇತ್ಯದ ಕಾಲೋಡು ಸಂಘ ಸಂಸ್ಥೆಲು ಬರೋ ಕಲ್ಪನಕ್ಲಿಗೆ ಸಹಾಯ ಕೊರೊಂದಿಲ್ಲ ಇಂದಕ್ಕೆ ಕಾರಣ ನಾರಾಯಣ ಗುರುಕುಲು ಕನತಿನ ಪರಿವರ್ತನೆ ಅಂದು ಹರಿಕೃಷ್ಣ ಬಂಟ್ವಾಳ ಪಂತೆರ ಸಜಿಪ ಮುನ್ನೂರು ಮೂರ್ತದಕ್ಲ ಸೇವಾ ಸಹಕಾರಿ ಸಂಘದ ವರ್ಷದ ಮಹಾಸಭೆಟಾರು ಪಾತಿರಿಯರು ಬಂಟ್ವಾಳ ತಾಲೂಕದ ಸಜಿಪಾ ಮೂಡ ಬಳ್ಳಾಯಿ ಸಜಿಪಾ ಮುನ್ನೂರು ಮೂರ್ತದಕ್ಲ ಸೇವಾ ಸಹಕಾರಿ ಸಂಘದ 2024-25ನೇ ಸಾಲದ ವರ್ಷದ ಮಹಾಸಭೆ ಶ್ರೀ ಗುರು ಕಲ್ಯಾಣ ಮಂಟಪಡು ನಡೆತಂಡ ಸಂಘದ ಆಡಳಿತ ಮಂಡಳಿ ಗುರುಕಾರ್ಯಕ್ಕೆ ಸಂಜೀವ ಪೂಜಾರಿ ಗುರುಕಾರ್ಮೆ ವಹಿಸುತ್ತಿದ್ದಾರೆ. ಕರ್ನಾಟಕ ಕಿಯೋನಿಕ್ಸ್ದ ದುಂಬುದ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ ಬೆನ್ನೆರಾದಿದ್ದದ ತುಡಾರ ಪೊಲ್ಪ ಪತ್ತಾದ ಕಾರ್ಯಕ್ರಮ ಉದಿಪನಾಂಡ್ ಕರಿದು ಪೋಯಿನ ದುಂಬುದ ಗುರುಕಾರ್ಯರ ನೋನಯ್ಯ ಪೂಜಾರಿಯರಿಗೆ ಶ್ರದ್ಧಾಂಜಲಿ ಸಂದಾಯರು ಹರಿಕೃಷ್ಣ ಬಂಟ್ವಾಳ ಪಾತ್ರಿಡ್ದು ಎಂಕುಲು ಶಾಲೆಗೆ ಪೋನಾಗ ಬಾರಿ ಕಷ್ಟ ಇತ್ತನೆ ಇತ್ತೆ ಸಂಘ ಸಂಸ್ಥದಕ್ಕಲು ಬರವು ಕಲ್ಪನಕ್ಲಿಗೆ ಸಹಾಯ ಸಾಕಾರ ಕೊರೊಂದುಲ್ಲೆರು ಪಂಡ ಐಕ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಕನತಿನ ಪರಿವರ್ತನೆ ಅಂದು ಪಂಡೆರ ಬಿನ್ನೆರು ವಿಜಯಲಕ್ಷ್ಮಿ ಟೀಚರ್ ಪಾತ್ರಿಡ್ದು ಜೋಕ್ಲೆಗ್ ಅಪ್ಪೆಮ್ಮೆರೆ ಕಣ್ಣಿಗೆ ತೋಜಿನ ದೇವಿರ ಅಕ್ಲಿನ ಮನಸ್ಸಿಗೆ ಪೊಗ್ಲ ಬೇನೆ ಮಲ್ಪಡೆ ಸಂಘ ಸಂಸ್ಥೆಲು ಕೊರ್ಪುನ ಸಹಾಯ ಪಡೆ ಒಂದು ಸಮಾಜದ ಎಡ್ಡೆ ಭವಿಷ್ಯ ಕಟ್ಟೋನುಲೆಂದು ಪಂಡೆರ 10ನೇ ಕ್ಲಾಸ್ ಪರೀಕ್ಷೆಡೆ ಹೆಚ್ಚ ಮಾರ್ಕದೆತ್ತಿನ ಒಕ್ಕ ಮಿತ್ತ ಮಟ್ಟದ ಬರವು ಕಲ್ಪನಾ ಜೋಕ್ಲಿಗೆ ಮೂರ್ತದಕ್ಲ ಸೇವಾ ಸಹಕಾರಿ ಸಂಗೊಡ್ದು ಪಣವು ಸಹಾಯ ಪಟ್ಟೇರ ಸಮಾಜದ ಹಿರಿಯ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಸಂಘದ ಒತ್ತುಗುರು ಕಾರ್ಯರು ವಿಠ್ಠಲ ಬಿಳ್ಚಡ ನಿರ್ದೇಶಕರಾದ ಪುನಃ ಸುಂದರ ಪೂಜಾರಿ ರಮೇಶ್ ಅನ್ನಪಾಡಿ ಗಿರೀಶ್ ಕುಮಾರ್ ಜಯಶಂಕರ ಸಬಿಟ್ಟಿತ್ತೆರ ಸಂಜೀವ ಪೂಜಾರಿ ಗುರುಕಾರ್ಮೆದ ಪಾತ್ರ ಪಂಡದಿತ್ತೆ ಈ ಬ್ಯಾಂಕ್ 11 ಗ್ರಾಮಗೂ ಇತ್ತದ ಇಡೀ ಜಿಲ್ಲೆಗೆ ದುಂಬು ಪೋಂದುಂಡು ಎಂಕ್ಲೆ ದಿಕ್ಕುನ ಪ್ರೋತ್ಸಾಹ ಎಂದಕ್ಕೆ ಕಾರಣ ಅಂದು ಪಂಡೆರ ಈ ಸಮಾಜ ಚಿತ್ತನ ಸ್ಪರ್ಶ ಅಸ್ಪೃಶ್ಯತೆ ನೀಗಿನಾರ್ ಉಚ್ಚ ನೀಚ ಪನ್ಪಣ ಚಿತ್ತನ ವಿಭಜನೆಯನ್ನು ತಪ್ಪೈನಾರ್ ಇಡೀ ಜಗತ್ತಿಗೆ ಆಧ್ಯಾತ್ಮಿಕದ ಪರಂಪರೆಗೆ ಒಂದು ಹೊಸ ರೂಪನು ಕೊರನಂಚಿತ್ತನ ನಾರಾಯಣ ಗುರುಕುಲಿಗೆ ಕೈ ಮುಗ್ಗಿನಂಚಿತ್ತನ ಆ ಕೆಲಸ ನಿಕ್ಕಲು ಮಲ್ತಾರನಾಂಡ ನಿಕ್ಕಲ್ನ ಉಲಾಯಿಡಿಪ್ಪನ ಚಿತ್ತನ ಪ್ರತಿಭೆ ಪನ್ಪಣಂಚಿತ್ತನ ಬಲ್ಪು ಜ್ಞಾನ ಪನ್ಪಣ ಬಲ್ಪು ಅವು ತೋಜದ ಬರ್ಪುಡು ಪನ್ಪಣಕ್ಕೋಸ್ಕರ ನಿಕ್ಕಲಿಗೆ ಆ ನಾರಾಯಣ ಗುರು ನೆನಪು ಬಂತಂದ್ರೆ ಮಲಮಲ್ಲ ತಾನೊಗ ನಿಕಲು ಪೋಡು ಮಲಮಲ್ಲ ಬೇಲೆಗ್ ನಿಕಲು ಸೇರಡು ಸೇರ್ದು ನಿಕುಲ್ಲ ಇಂಚೆನೆ ಏರೆಗ ಅನಪತ್ಯ ಉಂಡ ಏರೆಗ ಕಾಸದ ತುರ್ತ ಉಂಡ ಅಕಲಿಗೆ ನಿಕುಲ್ಲ ಕೊರ್ಪಿನಂಚಿನ ಆ ಯೋಗ ಭಾಗ್ಯ ಶಕ್ತಿ ದೇವಿರ ನಿಕಲಿಗೆ ಕೊರಡು ಜೋಕಲೆ ಯಾನು ಪಡೆಯ ಲೆಕ್ಕನೆ ಯಾನ್ಲ ಈ ಸಮಾಜಗೂ ಕೊರಡು ಪಂಪಿನ ಒಂದು ಆಲೋಚನೆ ನಿಕಲೆ ಗೊಪ್ಪೋಡು ಒಂದು ಅಕೌಂಟ್ ಮಂತ್ರಿ ನಿಖಿಲ ವ್ಯವಹಾರ ಇಂಚೆಂದು ಈ ಬ್ಯಾಂಕ್ ಮಲ್ತೇನಂಡ ಈ ಸಂಸ್ಥೆ ಬೊಲೆಯರ ಸಾಧ್ಯ ಪಡು ಇನಿ ಬ್ರಾಂಚ್ ಅಂದಂಡ ನಮ್ಮ ಸಮಾಜದ ಜೋಕುಲಿಗೆ ಕೆಲಸ ಕೊರಿಯರಾಪನು ರಡ್ಡ ನಂಗೆ ಜಾಸ್ತಿ ಒಂದು ಜನಕ್ಕೆ ಸಂಪರ್ಕ ಆಪನು ಅಂತ ಉದ್ದೇಶದ ಆಯ್ನಾತ್ ಈ ಪ್ರಧಾನ ಕಚೇರಿ ಉದ್ಘಾಟನೆ ಆನಗ ಎಂಗ್ಳು 25 ಬ್ರಾಂಚ್ ಮಲ್ಪಡುವ ನಮ್ಮ ಸಂಕಲ್ಪ ಮಂತ ಬಹುಶಃ ಅಂತ ಜಿಲ್ಲೆಗೆ ವಿಸ್ತರಣೆ ಮಾಡ್ತಾರೆ ಎಂಗ್ಳು ಪ್ರಯತ್ನ ಮಂತಂದ 4ನೇ ದುಬೈ ಗಡಿನಾಡ ಉತ್ಸವದ ಲೋಗೋ ಬಿಡುಗಡೆ ಕಾರ್ಯಕ್ರಮ ಅಬುಹೆಲ್ ಸ್ಪೋರ್ಟ್ಸ್ ಬೈಟೆಡ್ ನಡೆತಂಡ ದುಬೈದ ಹಿರಿಯ ಉದ್ಯಮಿ ಕಲಾ ಪೋಷಕರು ಜೇಮ್ಸ್ ಮೆಂಡೋನ್ಸಾ ಲೋಗೋ ಬಿಡುಗಡೆ ಮಾಡ್ತಾರ. ಅಕ್ಟೋಬರ್ 25 ದುಬೈಡ್ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇ ಘಟಕದ ನಿಲೆಟ್ ನಡಪರೆಪ್ಪುನ 4ನೇ ದುಬೈ ಗಡಿನಾಡ ಉತ್ಸವದ ಲೋಗೋ ಬಿಡುಗಡೆ ಲೇಸ್ ಅಬುಹೆಲ್ ಸ್ಪೋರ್ಟ್ಸ್ ಬೈಟ್ ನಡೆತಂಡ ದುಬೈದ ಹಿರಿಯ ಉದ್ಯಮಿ ಸಮಾಜ ಸೇವಕರು ಕಲಾ ಪೋಷಕರು ಜೇಮ್ಸ್ ಮೆಂಡೋನ್ಸಾ ಲೋಗೋ ಬಿಡುಗಡೆ ಮಾಡ್ತಾರ. ಕರಿನ 3 ವರ್ಷದ್ದು ಈ ಕಾರ್ಯಕ್ರಮ ತೂವೊಂದಿತ್ತೆ 4ನೇ ವರ್ಷದ ಕಾರ್ಯಕ್ರಮಲ ಪೊರ್ಲುಡು ಮೂರ್ದು ಬರಡಂದು ಮೆಂಡೋನ್ಸಾ ಎಡ್ಡೆಪ್ಪು ಬೇಕಿಯರ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ದುಬೈ ಘಟಕದ ಗುರ್ಕಾರ್ಯರ ಅಮರದೀಪ ಕಲ್ಲೂರಾಯ ಗುರ್ಕಾರ್ಮೆ ವಹಿಸುತ್ತಿದ್ದಾರ. ಉದ್ಯಮಿ ದಾನಿಲೈನ ಶಿವಶಂಕರ ನೆಕ್ರಾಜೆ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು AR ಸುಬ್ಬಯ್ಯಕಟ್ಟೆ ದುಬೈ ಗಡಿನಾಡ ಉತ್ಸವದ ಸಂಚಾಲಕರು ZA ಕಯ್ಯಾರ್ ಅಕಾಡೆಮಿದ ಪದಾಧಿಕಾರಿಗಳು ಈ ಪೊರ್ತುಡಿತ್ತಾರೆ. ತುಳುನಾಡದ ಬಾರಿ ಬುದರ್ಪೊಯ್ನ ಪಿಲಿನಲಿಕೆದ ಪಂತನು ಸೆಪ್ಟೆಂಬರ್ 30 ಕುಡ್ಲದ ನೆಹರು ಮೈದಾನಡು ನಡಪಾವಣೊಂದು ಶಾಸಕರ್ಬಕ ಪಂಥದ ದುಂಬಾಳ್ತ ವಹಿಸಿದ ನವ್ಯದ ವ್ಯಾಸಡಿ ಕಾಮತ್ ಪಂತೆರ ನೆಹರು ಮೈದಾನಡು ಕುಡ್ಲದ ಪಿಲಿಪರ್ಬ ಸೀಸನ್ 4 ದೊಂಪ ಮೂರ್ತದ ಕಾರ್ಯಕ್ರಮ ಆರು ಪಾತಿರಿಯರು.
ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಟ್ಟು ದುಂಬುದ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನಡು ಶಾಸಕರು ವೇದವ್ಯಾಸಡಿ ಕಾಮತ್ ದುಂಬಾಳ್ತೆಡು ಕುಡ್ಲದ ನೆಹರು ಮೈದಾನಡು ಪೀಲಿ ಪರ್ಬ ಸೀಸನ್ 14 ನಡಪಾಯ್ರೆ ದೊಂಪ ಮುಹೂರ್ತ ನಡೆತಂಡು ಶಾಸಕರು ವೇದವ್ಯಾಸಡಿ ಕಾಮತ್ ಇತ್ತದು ಪುರೋಹಿತರು ಧಾರ್ಮಿಕ ವಿಧಿ ವಿಧಾನಲಿನ್ ಕರಿತದು ದೊಂಪ ಮುಹೂರ್ತ ಮಲ್ತೆರು ಶಾಸಕರ ಪಾತ್ರದ ತುಳುನಾಡ್ದ ಬಾರಿ ಪುದರ್ಪುಯಿನ ಪಿಲಿನಲಿಕೆದ ಪಂತುನ ಸೆಪ್ಟೆಂಬರ್ 30 ನೆಹರು ಮೈದಾನೋಡು ನಡಪಾವುಂಡು ಕುಡ್ಲದ ಪುದರ್ಪುಯಿ ಪಿಲಿ ಏಸಕೂಟದಕ್ಕಲು ಪಾಲ್ದೆತುನುವಿರಂದು ಪಂಡ್ಯರ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗುರ್ಕಾರ್ಯರು ಗಿರಿಧರ ಶೆಟ್ಟಿ ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ ದುಂಬುದ ಪಾಲಿಕೆ ಸದಸ್ಯರ ಮನೋಹರ್ ಕತ್ರ ಪ್ರತಿಷ್ಠಾನದ ಪದಾಧಿಕಾರಿಗಳು ಬಿಜೆಪಿ ನಾಯಕರು ಬೊಕ್ಕ ಕಾರ್ಯಕರ್ತರು ಪಾಲ್ದೆತೊಂಡ್ಯರ. ತುಳುನಾಡಿನ ಬಹಳ ಪ್ರಸಿದ್ಧ ತೀರ್ಪುಗಾರರು ಕೂಡ ತೀರ್ಪುಗಾರರಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲ ಒಟ್ಟು ವಿಚಾರಗಳು ನಮ್ಮ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ, ಅದರಲ್ಲಿ ಕೂಡ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ, ಅದೇ ರೀತಿ ಶಾಸಕನಾಗಿ ನನ್ನ ವಿಶೇಷವಾದಂಥ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಗಿರಿಧರ್ ಶೆಟ್ಟಿ ಅವರು, ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂಥ ದಿವಾಕರ್ ಪಾಂಡೇಶ್ವರ್ ಅವರು, ಅದೇ ರೀತಿಯಲ್ಲಿ ನಮ್ಮ ಇಡೀ ತಂಡ ಇವತ್ತು ಕೆಲವು 1 ತಿಂಗಳಿಂದ ಇದರ ಬಗ್ಗೆ ವಿಶೇಷವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಕುಡ್ಲದ ಮಹಾತೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನಡು ಮಾರ್ನಿಮಿದ ಉಚ್ಚಯ ಸೋಮವಾರ ಶುರುವಾತಂಡ ಕೆನರಾ ಬ್ಯಾಂಕ್ ಮಾರ್ಗನ್ಸ್ ಗೇಟ್ ದ ಮ್ಯಾನೇಜರ್ ಶರಣ್ಯ ಎಸ್ಪಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ದೀಪನ ಮಲ್ತೆರ. ಆದಿಶಕ್ತಿ ಶ್ರೀದೇವಿ ಪಾರ್ವತಿ ಪರಮೇಶ್ವರಿನ ಮಾರ್ನಿಮಿ ಉಚ್ಚೆಗೂ ಪಿರಾಕದ ಕಾಲುಡ್ದಿಂಚ ಕುಡ್ಲಡು ಮಾಮಲ್ಲ ಪುದರ್ಪಡಿತಿನ ಮಹಾತೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನಡು ಸೋಮವಾರ ಮಾರ್ನಿಮಿದ ಉಚ್ಚೆಯ ಶುರುವಾತಂಡ ಬೈಯಗ್ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ದೀಪನಾಂಡ್ ಕೆನರಾ ಬ್ಯಾಂಕ್ ಮಾರ್ಗನ್ಸ್ ಗೇಟ್ ದ ಮ್ಯಾನೇಜರ್ ಶರಣ್ಯ ಎಸ್ಪಿ ಕಾರ್ಯಕ್ರಮ ಉದ್ದೀಪನ ಮಲ್ತಿರ ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾತಿರ್ದು ಮಾರ್ನಿಮಿ ಉಚ್ಚೆಗೆ ಡೆಪ್ಪುಬೇಕಿಯರ. ಮಂಗಳದೇವಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರರ ಎಂ ಅರುಣ್ ಐತಾಳ್, ಅನುವಂಶಿಕ ಮುಕ್ತೇಸರರ ರಘುರಾಮ ಉಪಾಧ್ಯಾಯ ಬಕ ಎಸ್ ಹರೀಶ್ ಐತಾಳ್ ಈ ಪೊರ್ತುಡಿತ್ತರ. ಸುರುತ್ತ ದಿನದ ಕಾರ್ಯಕ್ರಮಟ ನಾದಸ್ವರ ಸಂಗೀತ ವಿದ್ಯಾಲಯ ಕುಡ್ಲದ ಭಕ್ತಿ ಸಂಗೀತ ಬಕ ಕದ್ರದ ಮಲ್ಲಿಕಾ ಕಲಾವೃಂದದ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಡಿದು ಬತ್ತಂಡ. ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ಕೊಡ್ತಾ ಬಂದಿದೆ. ಅದೇ ರೀತಿ ಮಂಗಳಾದೇವಿ ದೇವಸ್ಥಾನ ಕೂಡ ಕಳೆದ ಹಲವಾರು ವರ್ಷಗಳಿಂದ, ಅದು ನವರಾತ್ರಿ ಸಂದರ್ಭ ಇರ್ಬೋದು ಅಥವಾ ನಮ್ಮ ವರ್ಷಾವಧಿ ಜಾತ್ರೆಯ ಸಂದರ್ಭದಲ್ಲಿ, ಅದು ದೇವಸ್ಥಾನದ ಎದುರು ಮುಂಭಾಗದಲ್ಲಿ ಒಂದು ಬೃಹತ್ತಾದಂತಹ ಒಂದು ಕಲಾ ವೇದಿಕೆಯನ್ನು ನಿರ್ಮಾಣ ಮಾಡಿ ಸಾಕಷ್ಟು ಹೊಸ ಕಲಾವಿದರುಗಳಿಗೆ, ಬೇರೆ ಬೇರೆ ಕಲಾ ತಂಡಗಳಿಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ, ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಮುಖೇನ ಈ ನವರಾತ್ರಿಯ ಉತ್ಸವಕ್ಕೆ ಒಂದು ವಿಶೇಷವಾದಂತಹ
ಮೆರುಗನ್ನು ನೀಡಿದೆ. ದೇಶದ ಪುದರ್ಪೊಯಿ ಫ್ಯಾಷನ್ ಬ್ರ್ಯಾಂಡ್ ಝೀ ಕೋಡ್ ಇತ್ತ ಪ್ರತಿಯೊಂದು ಕ್ಷೇತ್ರಡು ಸ್ಥಾಪನೆ ಆದುಂಡು. ನಟೆ ನಿರ್ದೇಶಕರ ರೂಪೇಶ್ ಶೆಟ್ಟಿ ಹೊಸ ಫ್ಯಾಷನ್ ಬ್ರ್ಯಾಂಡ್ ಝೀ ಕೋಡ್ ಉದಿಪನ ಮಲ್ಪೇರ. ದೇಶದ ಪುದರ್ಪೊಯಿ ಫ್ಯಾಷನ್ ಬ್ರ್ಯಾಂಡ್ ಝೀ ಕೋಡ್ ಇತ್ತ ಕುಡ್ಲಡ್ ಸೆಪ್ಟೆಂಬರ್ 24 ಸ್ಥಾಪನೆ ಹಾಕೊಂಡು ನಟೆ ಸಿನಿಮಾ ನಿರ್ದೇಶಕ ರೂಪೇಶ್ ಶೆಟ್ಟಿ ಹೊಸ ಅಂಗಡಿ ಉದಿಪನ ಮಲ್ಪೇರ. ಸಿಯಾರಾಮ್ ಸಂಸ್ಥೆಗೆ ಸೇರಿದು ಪುನಃ ಝೀ ಕೋಡ್ ಇಡೀ ಭಾರತಡು ದಿಂಜಿದು ಪುದರ್ಪೋತುಂಡು. ಕರ್ನಾಟಕಡು 25 ಕಡೆಟ್ ಝೀ ಕೋಡ್ದ ಶೋರೂಮ್ ಇತ್ತದ 26ನೇ ಶೋರೂಮ್ ಅಂಜೋಲೆಗ್ ಪೊಂಜೋಲೆಗ್ ಬೊಕ ಜೋಕ್ಲೆಗ್ ಮಾತರೆಗ್ಲಿ ಸ್ಟಾಪ್ ನಂಚಿನ ಜವಳಿ ಕುಡ್ಲಡ್ ಶುರು ಆಯಿರುಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಮಾರ್ನಿಮಿ ಉಚ್ಚಯದಲೆ ಕೊಡು ಸರಸ್ವತಿ ಸದನಡು ಭಜನದ ಸೇವೆದ ಉದಿಪನಾಂಡ್ ಕಟೀಲ್ ವೆಂಕಟರಮಣ ಅಸ್ರಣ್ಯರು ಉದಿಪನ ಮಲ್ತೆರ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಾರ್ನಿಮಿ ಉಚ್ಚಯದಲೆ ಕೊಡು ಕಟೀಲ್ ಸರಸ್ವತಿ ಸದನಡು ಕಟೀಲ್ ಶ್ರೀ ವೆಂಕಟರಮಣ ಅಸ್ರಣ್ಯರು ಭಜನಾ ಸೇವೆ ಉದಿಪನ ಮಲ್ತೆರ. ಕಟೀಲ್ ಮಹಿಳಾ ಪೇರು ಉತ್ಪತ್ತಿ ದಕ್ಕಲ ಮಹಿಳಾ ಸಹಕಾರಿ ಸಂಘದ ಗುರ್ಕಾರ್ದಿ ಅಮೂಲ್ಯ ಶೆಟ್ಟಿ ಜ್ಯೋತಿ ಉಡುಪ ಕಾರ್ಯಕ್ರಮಟಿತ್ತೆರ. ಮಾರ್ನಿಮಿ ಉಚ್ಚಯದ ಪೊರ್ತುಡು ಕಾಂಡಿಡ್ದು ಬಯ್ಯ ಮುಟ್ಟ ಬೇತೆ ಬೇತೆ ಭಜನಾ ಸಂಘ ಸಂಸ್ಥೆಲೆಡ್ದು ಭಜನಾ ಕಾರ್ಯಕ್ರಮ ನಡ್ತಂಡ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲದ ನೆಲೆಟ್ 78ನೇ ವರ್ಷದ ಶಾರದಾ ಉಚ್ಚಯ ಸೆಪ್ಟೆಂಬರ್ 28 ಅಕ್ಟೋಬರ್ 2 ಮುಟ ನಡಪುಂಡು. ಸುರುತ ದಿನ ಪೈಲ್ವಾನ್ ಮೋತಿ ಪುತ್ರ ನೆಂಪುಗಾದ ಜಿಲ್ಲಾ ಮಟ್ಟದ ಬೊಳ್ಳಿಗದೆ ಕುಸ್ತಿ ಪಂತಾದಿ ಒಂದೇರ. ಶಾರದನ ಪಟ್ಟ ಬಂಧೋತ್ಸವದ ಮೆರವಣಿಗೆದ ಒಟ್ಟಿಗೂ ಉಳ್ಳಾಲದ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ 78ನೇ ವರ್ಷದ ಶಾರದಾ ಉಚ್ಚಯ ಸೆಪ್ಟೆಂಬರ್ 28 ಕೈತಾರ ಶುರುವಾಪುಂಡು. ಮನೆದಾನಿ ಮೂಲ ನಕ್ಷತ್ರದಾನಿ ಸೋಮವಾರ ಕಾಂಡೆ ಶಾರದಾ ಪ್ರತಿಷ್ಠೆ ಆಪುಂಡು. ಆನೆ ಕಾಂಡೆ ಪೈಲ್ವಾನ್ ಮೋತಿ ಪುತ್ರ ನೆಂಪುಗಾದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬೊಳ್ಳಿಗದೆತ ಕುಸ್ತಿ ಪಂತ ನಡಪರೆ ಉಂಡು. 30 ಶ್ರೀ ಚಂಡಿಕಾಯಾಗ ಮಧ್ಯಾಹ್ನದ ಬೊಕ್ಕ ಸಾರ್ವಜನಿಕ ರಸಪ್ರಶ್ನೆ ದಿವಂದಿರ. ಅಕ್ಟೋಬರ್ 1 ಕಾಂಡೆ ಮಾತೆರ್ಲ ಪಾಲ್ದಿತ್ತೊನ್ನಂಚಿನ ನಲಿಕೆ ಭಜನೆ ಪಂತ ಬಯ್ಯಗ್ ವಿದ್ಯಾರಣ್ಯ ಕಲಾವೃಂದಗೂ ಯು ದಯಾನಂದ ನಾಯಕ್ ದತ್ತಿನಿಧಿ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಹಿಡಿದು ಬೊಕ್ಕ ನಾಟ್ಯ ನಿಲಯ ಉಳ್ಳಾಲದ ನೆಲೆಟ್ ವಿದುಷಿ ಸುನೀತಾ ಜಯಂತ್ ಕೂಟದಕ್ಲೆಡ್ದು ನಾಟ್ಯ ಕಾರ್ಯಕ್ರಮ ನಡಪರೆ ಉಂಡು. ಅಕ್ಟೋಬರ್ 2 ಗುರುವಾರ ಕಾಂಡೆ ವಿದ್ಯಾರಂಭ ಪೂಜೆ ಬಯ್ಯಗ್ ಶೋಭಾಯಾತ್ರೆ ನಡಪಣೊಂದು ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ ಪ್ರಕಟಣೆ ತೆರಿಪಾದಿರ. ಉದ್ಯಮಲೆಗ್ ಸ್ಟಾರ್ಟ್ ಆಫ್ ಕಂಪನಿಲೆಗ್ ಭವಿಷ್ಯಡು ಸಾತ್ಸೈರ ಸ್ಟಾರ್ಟ್ ಆಫ್ ಕಾಂಕ್ಲೇವ್ ಎಡ್ಡ ಕಾರ್ಯಾಂದ್ ಕರ್ನಾಟಕ ಬ್ಯಾಂಕ್ದ ಅಧಿಕಾರಿ ಚಂದ್ರಶೇಖರ ಪಂತೆರ ಕುಡ್ಲಡ್ ನಡತಿನ MSME ಸ್ಟಾರ್ಟ್ ಆಫ್ ಕಾಂಕ್ಲೇವ್ 2025 ಮುಗಿತಲ ಲಿಸ್ಡ್ ಎಕ್ಸಲೆನ್ಸ್ ಅವಾರ್ಡ್లను ಕೊಡ್ದು 6 ಪಾತಿರಿಯರ. ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ದ ನೆಲೆಟ್ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ಜತೆ ಸೇರಿಕೆಡು ಕುಡ್ಲದ ದುಂಬದ ಜಿಲ್ಲಾಧಿಕಾರಿ ಆಫೀಸ್ ಬಿತ್ತಳ್ಳು ಪುನಃ ರೆಡ್ ಕ್ರಾಸ್ ಪ್ರೇರಣಾ ಸಭಾಂಗಣಡು MPC ರೋಟರಿ ಕೋಸ್ಟಲ್ MSME ಸ್ಟಾರ್ಟ್ ಆಫ್ ಸಭೆ 2025 ಸಮಾವೇಶ ಇಡೀ ದಿನ ನಡಪಾದ ಅಕೇರಿಗೆ ಎಕ್ಸಲೆನ್ಸ್ ಅವಾರ್ಡ್ ಕೊರ್ಪನಲ್ಲಿ ನಡೆತಂಡ. ಸ್ಟಾರ್ಟ್ ಆಫ್ ಕಾಂಕ್ಲೇವ್ 2025 ನಿರ್ದೇಶಕರೇ SS ನಾಯಕ್ ಮಾತರನ್ನ ಎತ್ಕೊಂಡು ಪಾತಿರ್ದು ಸಭೆಟ್ 500 ದಾತ ಜನ ಸೇರಿದರ ಅವು ಸಂತಸದ ಸಂಗತಿ. 25 ಸೆಕ್ಟರ್ಡ್ ಕೊರ್ಪನ ಅವಾರ್ಡ್ಗೆ 100 ಅರ್ಜಿ ಬೈದಂಡ ಅಷ್ಟ ಸೂತ್ರದಂಚ 25 ಪ್ರಶಸ್ತಿದ ಉದ್ದೇಶ ಆದಿತ್ತಂಡಲ 29 ಅಜಿತದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಲ ಕೊರೊಂದು ಲಾಂದ್ ಪಣ್ಣಿನ 6 ಭಗವದ್ಗೀತೆದ ಶ್ಲೋಕಲೇನ ನೆಂಪು ಮಂತೊಂಡೆರ. All are achievers, but we cannot give award to all. We have selected few people. Our cutoff is only 25, but we could not resist with the performance of many entrepreneurs. We have increased to 29 awards. Let us give a big round of applause to all these achievers. ಕರ್ನಾಟಕ ಬ್ಯಾಂಕ್ದ ಮುಖ್ಯ ಬಿಸಿನೆಸ್ ಆಫೀಸರ್ ಚಂದ್ರಶೇಖರ ಜಿ ಮಲ್ಲವಿನೆರಾದಿತ್ತದ ಬೇತೆ ಬೇತೆ ಸಂಸ್ಥೆಲಿನ ಅಧಿಕಾರಿಲಿತ್ತದ ಕಾರ್ಯಕ್ರಮ ಉದಿಪನಾಂಡ.
ಬೆಸ್ಟ್ ಗ್ರೇನ್ ಎಂಟರ್ಪ್ರೈಸಸ್ ಎಕ್ಸಲೆನ್ಸ್ ಇನ್ ಎಕ್ಸ್ಪೋರ್ಟ್, ಬೆಸ್ಟ್ ಆರ್ಟಿಸನ್, ಬೆಸ್ಟ್ ಇನ್ಕ್ಯುಬೇಟರ್ ಸಿಇಒ, ಬಾರಿಯೇಟೆ ಬರುವ ಸಂಸ್ಥೆ, ವೈದ್ಯಕೀಯ ಸಂಸ್ಥೆ, ಉದ್ಯಮ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕರಿಗೆ ಎಕ್ಸಲೆನ್ಸ್ ಅವಾರ್ಡ್ ಕೊಡ್ದು ಮರ್ಯಾದೆ ಮಲ್ತೆರ. ಚಂದ್ರಶೇಖರಜಿ ಪಾತಿಡ್ದು ಈ ಕಾರ್ಯಕ್ರಮ ಪೆರುಮೆದ ಸಂಗತಿ ಉದ್ಯಮಲೆಡ್ ಸ್ಟಾರ್ಟ್ ಆಫ್ ಕಂಪನಿಲೆಡ್ ದಾಲ ಸಂಶಯ ಇತ್ತಂಡ ಮುಲ್ಪ ಪರಿಹಾರ ಮಲ್ತೊನ್ನುಲಿ ಭವಿಷ್ಯಡು ಸಾತ್ಸಾಯರ ಈ ಕಾಂಕ್ಲೇವ್ ಎಡ್ಡ ಕಾರ್ಯ ಅಂದು ಪುಗಾರಿಯರ. If you are having a good idea, that will be asset in future also. That is, idea is being rewarded or it has been remunerated also. That's why it is thinking in positive way definitely give good result, and conducting these type of conclaves definitely help entrepreneurs. ಸೂಪ್ರಂಸೋ ಸಿನಿಮಾದ ಕೂಟಗು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಂದದಿತ್ತದ ಬಂದರು ಭಾವ ಬಂದರು ಪದ ನಲಿಕೆದ ಒಟ್ಟುಗು ಅಕ್ಲಿನ ಎತ್ಕೊಂದು ಸೂಪ್ರಂಸೋ ಕೂಟದ ಜೆಪಿ ತೂಮಿನಾಡ್ ಬೊಕ ರವಿ ರೈಯರಿಗೆ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ಜೆಪಿ ತೂಮಿನಾಡ್ ಬೊಕ ರವಿ ರೈ ಪಾತಿಡ್ದು ಸೊಲ್ಮೆ ಸಂದಾಯರ. ಎಂಆರ್ಪಿಎಲ್ ಸಂಸ್ಥೆದ ಅಧಿಕಾರಿ ಡಾಕ್ಟರ್ ಪ್ರಶಾಂತ್, ಕೆನರಾ ಬ್ಯಾಂಕ್ದ ಅಧಿಕಾರಿ ಶೈಲೇಂದ್ರನಾಥ್, ಎಂಸಿಸಿ ಬ್ಯಾಂಕ್ದ ಅನಿಲ್ ಲೋಬೋ, ಮಾಹೆ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ನಾಯಕ್, ಸುಜಿತ್ ಡಿಸೋಜಾ, ಸೂರಜ್ ಶೇಟ್ ಬೊಕ ಯೂನಿಯನ್ ಬ್ಯಾಂಕ್ ಅಧಿಕಾರುలు ಲೇಸ್ಟ್ ಪಾಲ್ದಿತೊಂಡೆರ. ಎಸ್ ನಾಯಕರನ್ನ ದುಂಬಾಲ್ಟೆಡ್ ನಡತಿನ ಲೇಸ್ಡ್ ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಗುರ್ ಕಾರ್ಯರು ಯು ರಾಮರಾವ್, ಕಾರ್ಯಾಂತಿರ ರವೀಂದ್ರರಾವ್, ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ದ ಗುರ್ ಕಾರ್ಯರು ಭಾಸ್ಕರ್ ಐಕಟ್ಟ, ಕಾರ್ಯಾಂತಿರ ವಿಕಾಸ್ ಕೋಟ್ಯಾನ್, ರೋಟರಿ ಸಂಸ್ಥೆದ ಮುಖ್ಯ ಸಮನ್ವಯ ಅಧಿಕಾರಿ ಡಾಕ್ಟರ್ ದೇವದಾಸ್ ರೈ ಈ ಪೊರ್ತುಡಿತ್ತೇರ. ಗ್ರಾಮಡಾಪುನ ತಪ್ಪುಲೆಗೆ ಧರ್ಮಾಧಿಕಾರಿಲಿನ ಜವಾಬ್ದಾರಿ ಮಲ್ಪನ ಏತ ಸರಿಯಿಂದಕ್ಕೆನ್ನ ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಧರ್ಮಸ್ಥಳಟು ತಪ್ಪು ಆದಿತ್ತಂಡ ಸರಿ ಮಲ್ಪರೆ ಸಲಹೆ ಕೊರ್ಲೆ ಕುತಂತ್ರ ಅಪಪ್ರಚಾರ ಮಲ್ಪಡೆ ಅಂತ ಬಂತೆರ. ಬೆದ್ರಡ್ ನಡಪೈನ ಧರ್ಮ ಜಾಗೃತಿ ಸಭೆಟ ಆರು ಪಾತಿರಿಯರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡರ್ ನಮಿತ್ ನಡೆದೊಂದುಪ್ಪನ ಅಪಪ್ರಚಾರ ಷಡ್ಯಂತ್ರದ ಬಗೆಟ್ ಧರ್ಮ ಜಾಗೃತಿ ಸಭೆ ಬೆದ್ರಡ್ ನಡಪಾದಿತ್ತೆರ. ಧರ್ಮಸ್ಥಳಟು ನಡೆದೊಂದುಪ್ಪನ ಸಂಗತಿಲಿನ ಸತ್ಯ ವರದಿ ತುರ್ತು ಪಿದೈ ಬರಡೊಂದು ಸಭೆಟ್ ಒತ್ತಾಯ ಮಲ್ತದ ಡಾಕ್ಟರ್ ವೀರೇಂದ್ರ ಹೆಗ್ಗಡರಿಗೆ ಬಿರಿಸಾಯ ಕುರ್ಪನ ನಿಘಂಟಲಿನ ಸಭೆಟ್ ಒತ್ತೊಂಡೆರ. ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯಾನ್ ಪಾತ್ರೆಡ್ದು ಹಿಂದೂ ಧರ್ಮದೊಲ ಇತ್ತೊಂದು ಧರ್ಮನು ಪ್ರಶ್ನೆ ಮಲ್ಪನ ವರ್ಗ ಇತ್ತದ ಅವೇ ವರ್ಗ ಧರ್ಮಸ್ಥಳ ಕ್ಷೇತ್ರಗೂ ಅಪಮಾನ ಮಲ್ತೊಂದುಂಡೊಂದು ತೂರಿಯರ. ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಪಾತ್ರೆಡ್ದು ಗ್ರಾಮಡಾಪನ ತಪ್ಪುಲೆಗ್ ಧರ್ಮಾಧಿಕಾರಿಲಿನ ಜವಾಬ್ದಾರಿ ಮಲ್ಪನ ಏತ ಸರಿಯಿಂದ ಕೆಂಡೆರ. ಧರ್ಮಸ್ಥಳಟು ತಪ್ಪುರಾದಿತ್ತಂಡ ಐನು ಸರಿ ಮಲ್ಪರೆ ಸಲಹೆ ಕೊರ್ಲೆ ಅವು ಬುಡ್ದು ಷಡ್ಯಂತ್ರ ನಡಪಾದ ಅಪಪ್ರಚಾರ ಮಲ್ಪಡೆಂದು ಪಂಡೆರ. ವಾಗ್ಮಿ ಉಪನ್ಯಾಸ ಕೊರ್ಪುನ ಮುನಿರಾಜ ರೆಂಜಾಳ ದಿಕ್ಸೂಚಿ ಭಾಷಣ ಮಲ್ತೆರ. ಅಭಯ ಚಂದ್ರ ಜೈನ್, ಡಾಕ್ಟರ್ ಎಂ ಮೋಹನ ಆಳ್ವ, ನಳಿನ್ ಕುಮಾರ್ ಕಟೀಲ್, ಮಿಥುನ್ ರೈ, ಕುಲದೀಪ ಎಂ, ಸುದರ್ಶನ ಎಂ, ಕೆಪಿ ಸುಚರಿತಾ ಶೆಟ್ಟಿ, ಯುವರಾಜ ಜೈನ್, ಕೆಪಿ ಜಗದೀಶಾಧಿಕಾರಿ, ಕೃಷ್ಣರಾಜ ಹೆಗ್ಡೆ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಸಭೆಟ್ ಪಾಲ್ದಿತ್ತೊಂಡೆರ. ವೇಣುಗೋಪಾಲ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ಒಬ್ಬ ತನ್ನ ಸ್ವಂತ ಬದುಕನ್ನು ಒತ್ತೆ ಇಟ್ಟು ಸಮಾಜದ ಮಧ್ಯ ಮೌನದಿಂದ ಅಭಯದಾನ, ಔಷಧದಾನ, ವಿದ್ಯಾದಾನ, ಅನ್ನದಾನವನ್ನು ತನ್ನ ವೈಯಕ್ತಿಕ ಬದುಕಿನ ಕಷ್ಟಗಳನ್ನು ಸಹಿಸುತ್ತಾ ನಗು ಮೊಗದಿಂದ ಸೇವೆಯನ್ನು ಸಲ್ಲಿಸಿ ಸುಮಾರು 50ಕ್ಕೂ ಹೆಚ್ಚು ದಶಕಗಳ ಕಾಲ ಅದೇ ನಿಯಮ, ಅದೇ ನಿಷ್ಠೆಯಲ್ಲಿ ಮುಂದುವರಿಸ್ತಿರುವಂಥ ಅತ್ಯಂತ ಅಪರೂಪದ ನಮ್ಮ ದೇಶದ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಓರ್ವರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು. ಇದನ್ನು ನಾವೆಲ್ಲರೂ ಕೂಡ ಮೆಚ್ಚುಗೆಯಿಂದ ಒಪ್ಪತಕ್ಕಂಥದ್ದು. ಮನುಷ್ಯ ಅನ್ನುವಾಗ ಅವನಲ್ಲಿ ಅನೇಕ ತಪ್ಪುಗಳಾಗ್ತವೆ, ಸರಿ ಆಗ್ತವೆ. ಆದರೆ ಜವಾಬ್ದಾರಿಯ ಭಗವಂತನ ಹೆಸರಿನ ಮೂಲಕ ಒಂದು ಅಧಿಕಾರವನ್ನು ಪಡೆದ ಮೇಲೆ ಆ ತಪ್ಪು ಒಪ್ಪುಗಳನ್ನು ಭಗವಂತನ ಮುಂದೆ, ಒಂದು ಧರ್ಮ ದೇವತೆಗಳ ಮುಂದೆ ತನ್ನ ಪಶ್ಚಾತ್ತಾಪವನ್ನು, ಪ್ರಾಯಶ್ಚಿತ್ತವನ್ನು ಮೌನದಲ್ಲೇ ಉತ್ತರಿಸ್ತಕ್ಕಂಥ, ವರದಿ ಒಪ್ಪಿಸ್ತಕ್ಕಂಥ ಒಂದು ಕೆಲಸ ಇದ್ದರೆ, ಅದನ್ನು ಅನುಚನವಾಗಿ ನೆರವೇರಿಸಿದ್ರೆ ಅದು ಧರ್ಮಸ್ಥಳ ಮಾದರಿಯಾಗಿದೆ. ಹಿಂದೂ ಧರ್ಮದಲ್ಲಿ ಇದ್ದುಕೊಂಡೇ ದೇವರು ಇಲ್ಲ ಅಂತ ಹೇಳುವಂತಹ ಒಂದು ಸಮುದಾಯ ಇದೆ. ಅವರು ಹಿಂದೂ ಧರ್ಮದಲ್ಲಿ ಜನ್ಮ ತಾಳಿದ್ದಾರೆ, ಆದರೆ ದೇವರೆಲ್ಲಿದ್ದಾನೆ ಅಂತ ಕೇಳುವವರು, ಪ್ರಶ್ನೆ ಮಾಡುವಂಥವರು ಇದ್ದಾರೆ. ಬಹುಶಃ ಇವತ್ತು ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಕಾವಂದರಿಗೆ ಬೆರಳು ತೋರಿಸಿ ಇಂಥ ಒಂದು ಸಮಸ್ಯೆಯನ್ನ ಹುಟ್ಟು ಹಾಕಬೇಕು ಅಂತ ಹೇಳುವವರು ಆ ವರ್ಗದವರು ಅಂತ ನಾನು ಹೇಳಲಿಕ್ಕೆ ಇವತ್ತು ನಾನು ಇಚ್ಛೆ ಪಡ್ತೇನೆ. ಇವತ್ತು ದೇವರೇ ಇಲ್ಲ ಅಂತ ಹೇಳುವಂತ ಮನುಷ್ಯರು, ಹಿಂದೂ ಧರ್ಮದಲ್ಲಿ ಹುಟ್ಟಿ
ದೇವರೇ ಇಲ್ಲ ಅಂತ ಹೇಳಿಕೊಂಡು ಬೇರೆ ಬೇರೆ ಕಮ್ಯುನಿಸ್ಟ್ನವರ ಜೊತೆ ಸೇರಿಕೊಂಡು ಬೇರೆ ಬೇರೆ ಲೆಫ್ಟಿಸ್ಟ್ನವರ ಜೊತೆ ಸೇರಿಕೊಂಡು ಇವತ್ತು ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ, ದೇವಸ್ಥಾನಗಳಿಗೆ, ನಮ್ಮ ಶ್ರದ್ಧಾ ಬಿಂದುಗಳಿಗೆ ಘಾತಕವನ್ನು ಉಂಟು ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಈ ಜಗತ್ತು ಯಶಸ್ಸನ್ನು ಪ್ರೀತಿಸುತ್ತದೆ, ಯಶಸ್ವಿ ಮನುಷ್ಯನನ್ನು ದ್ವೇಷಿಸುತ್ತದೆ ಅಂತ. ಪೂಜ್ಯ ಹೆಗ್ಗಡೆಯವರು 20ನೇ ವಯಸ್ಸಿಗೆ ಪಟ್ಟಾಭಿಷಿಕ್ತರಾಗಿ ಕಳೆದ 57 ವರ್ಷಗಳಲ್ಲಿ, ನಾಲ್ಕು ಅಕ್ಟೋಬರ್ 24ಕ್ಕೆ 57 ವರ್ಷ ಪೂರ್ತಿ ಆಗ್ತದೆ. 57 ವರ್ಷ ನಮ್ಮ ಒಂದು ರೀತಿಯಲ್ಲಿ ನಮ್ಮ ಇಡೀ ಆಯುಷ್ಯ, ಅಷ್ಟು ವರ್ಷ ಈ ಸಮಾಜಕ್ಕಾಗಿ ವ್ಯಯಿಸಿದಂತಹ ಒಬ್ಬ ವ್ಯಕ್ತಿಗೆ ಅವರ ಇಳಿ ವಯಸ್ಸಿನಲ್ಲಿ ನಾವು ಬಂಗಾರದ ಪಲ್ಲಕ್ಕಿಯಲ್ಲಿಟ್ಟು ಉತ್ಸವ ಮಾಡಬೇಕಾಗಿತ್ತು, ಆನೆಯ ಅಂಬಾರಿಯ ಮೇಲಿಟ್ಟು ಮೆರವಣಿಗೆ ಮಾಡಬೇಕಾಗಿತ್ತು. ಅಂಥವರು ಅದನ್ನು ಬಿಟ್ಟು ಈ ಸಮಾಜ ಈ ರೀತಿಯಲ್ಲಿ ನಡ್ಕೊಳ್ತದೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಸಮಾಜದಲ್ಲಿ ಕೃತಜ್ಞತೆಗಿಂತಲೂ ಕೃತಜ್ಞತೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ತಾಂಡವವಾಡ್ತಾ ಇದೆಯೇನೋ ಅನ್ನುವ ಭಾವನೆ ಬರುವ ಹೊತ್ತಿಗೆ ಅದು ಹಾಗಲ್ಲ. ಸಜ್ಜನರು ನಾವು ಕೃತಜ್ಞರಾಗಿ ಇದ್ದೇವೆ, ಕ್ಷೇತ್ರಕ್ಕೆ ಹೆಗ್ಗಡೆಯವರಿಗೆ ಇದ್ದೇವೆ, ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನ ತೋರಿಸುವುದಕ್ಕಾಗಿ ಇವತ್ತು ಈ ಸಮಾವೇಶ ಅಂತ ನಾನಂತೂ ಭಾವಿಸಿಕೊಳ್ಳುತ್ತೇನೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನಾನೆಲ್ಲ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು